ಹೋದ್ಲಿ ಇವಳು ಎಲ್ಲೂ ಕಾಣಿಸ್ತಿಲ್ಲಲ್ಲ. 10 ಗಂಟೆ ಸರಿ ಬರ್ತೀನಂದ್ಲ, 10 ಕಾಲಾಗಕ್ಕೆ 1 ಗಂಟೆ ಎಲ್ಲೂ ಕಾಣಿಸ್ತಿಲ್ಲಲ್ಲ. ಓ ಹಾಯ್ ಶ್ಯಾಮಲ. ಹಾಯ್ ಹಾಯ್. ಸಾರಿ ಕಣೆ, ಸಾರಿ ಬರೋದು ಲೇಟ್ ಆಯಿತು. ಇರಲಿ ಅಡ್ಡಿಲ್ಲ ಬಿಡು, ಅದರಲ್ಲಿ ಎಂತಾಯ್ತು. ಬಸ್ ಸಿಕ್ಲಿಲ್ಯಾ? ಅಯ್ಯೋ ಈಗಿನ ಕಾಲದಲ್ಲಿ ಯಾರೇ ಬಸ್ಸಲ್ಲಿ ಬರ್ತಾರೆ. ನಾನು ಸ್ಕೂಟಿ ಇಟ್ಕೊಂಡಿದ್ದೀನಿ, ಸ್ಕೂಟಿಲಿ ಬಂದೆ. ಓ ಹೌದಾ, ಗಂಡ ಕೊಡಿಸಿದ್ದ? ಅಯ್ಯೋ ಊರಲ್ಲಿ ಗಂಡ ಯಾಕೆ ಕೊಡಿಸ್ಬೇಕು, ನಮ್ಮೂರಲ್ಲಾದರೆ ನಮ್ಮ ಗಂಡ ಕೊಡಿಸ್ತಾನೆ. ಇದು ನಮ್ಮ ಅಪ್ಪನೇ ಕೊಡಿಸಿರೋದು. ಲಾಸ್ಟ್ ಇಯರು ಚಿಂಟು ಹುಟ್ಟಿದಾಗ ಕೊಡಿಸಿದ್ರು ನನಗೆ ಅಂತ. ಓ ಹೌದಾ, ಚಾನ್ಸ್ ಕಣೆ ನಿನಗೆ. ಯಾಕೆ ನೀನೇನು ಇಟ್ಕೊಂಡಿಲ್ವೇನೆ? ಹಾಂ ನಾನು ಇಟ್ಕೋಬೇಕಂತಿದ್ದೆ. ನಮ್ಮ ಮನೇಲಿ ತುಂಬ ಒತ್ತಾಯ ಮಾಡ್ರು ಕಣೆ, ನಮ್ಮ ಮನೇಲಿ. ಆದರೆ ನಾನೇನೇ ಬೇಡ, ಸ್ಕೂಲಿಗೆ ಹೋಗ್ತಾ ಬರ್ತಾ ವಾಕಿಂಗ್ ಆದರೆ ಸ್ವಲ್ಪ ಹೆಲ್ದಿಯಾಗಿರ್ತೀನಂತ, ವೆಯ್ಟ್ ಲಾಸ್ ಮಾಡೋಕ್ಕಾಗತ್ತಂತ ಬೇಡ ಅಂದೆ ಕಣೆ. ಓ ಹೌದಾ, ಹೋಗಲಿ ಬಿಡು. ಬಾ, ವಾರ್ಡನ್ನ ಮಾತಾಡಿಸ್ದ್ಯಾ? ಹಾಂ ಆಗಲೇ ವಾರ್ಡನ್ನ ಮಾತಾಡಿಸ್ದೆ ಕಣೆ ನಾನು. ತುಂಬ ಖುಷಿಪಟ್ಟರು. ನೀವು ಆದರೂ ಹಳೆ ವಿದ್ಯಾರ್ಥಿಗಳು ಎಲ್ಲ ನಮ್ದು ಇನ್ನೂ ಹಾಸ್ಟೆಲ್ನ ನೆನ್ಪಿಟ್ಕೊಂಡು ಬಂದು ಹೋಗ್ತಿರಲ್ಲ, ನಮ್ಮನ್ನ ಮಾತಾಡಿಸ್ತಿರಲ್ಲ ಅಂತ ಭಾಳ ಖುಷಿಪಟ್ಟರು ಅವರು. ಬಾರಿ ಕೂತ್ಕೊ ಮಾತಾಡೋಣ. ಮತ್ತೆ ಮಕ್ಕಳೆಲ್ಲ ಹುಷಾರಿದ್ದಾರೇನೆ? 2 ಮಕ್ಕಳಲ್ಲ ನಿನಗೆ? ಹಾಂ ಮಕ್ಕಳೆಲ್ಲ ಹುಷಾರಿದ್ದಾರೆ. ನಿನ್ನ ಮಕ್ಕಳು ಭಾಳ ಚುಟಿ ಅಂತಲ್ಲ, ನಮ್ಮ ಮನೇಲಿ ಹೇಳ್ತಾ ಇರ್ತಾರೆ. ಅನ್ನೋ ಮಗ ಅಂತೂ ಭಾಳ ಚುಟಿ ಅಂದರೆ ಚುಟಿ, ತುಂಬ ಆ್ಯಕ್ಟಿವ್ ಇದ್ದಾನಂತಲ್ಲ. ಮತ್ತೆ ಇಲ್ಲೇ ಇದ್ದೀಯಲ್ಲೇನೆ? ಮಗು ಸಣ್ಣದಿರುವಾಗ ಹೇಳಿದೆ ನಾವು ಬೇರೆ ಕಡೆ ಶಿಫ್ಟ್ ಆಗ್ತೀವಿ ಸಿಟಿ ಸೈಡು, ಅಲ್ಲಿ ನಾನೇನಾದರೂ ಡ್ಯೂಟಿ ನೋಡ್ತೀನಿ, ನಮ್ಮನೆಯವರು ಎಲ್ಲಾದ್ರೂ ಡ್ಯೂಟಿ ನೋಡ್ತಾರೆ ಅಂತಿದ್ದೆ. ಇನ್ನೂ ಇಲ್ಲೇ ಉಳ್ಕೊಬಿಟ್ಟಿದ್ಯಾ? ಹಾಂ ಹೌದು ಕಣೆ, ಐಡಿಯಾ ಏನೋ ಇದೆ. ಆದರೆ ಎಂತಕ್ಕೂ ನಮ್ಮ ಮನೆಯವರೇ ಸ್ವಲ್ಪ ಮನಸ್ಸು ಮಾಡ್ತಿಲ್ಲ ಕಣೆ. ಅಯ್ಯೋ ಈ ಹಳ್ಳಿಲಿ ಏನಿದೆಯೇ, ಯಾಕೆ ಸುಮ್ಮನೆ ಇಲ್ಲೇ ಮುಸುರೆ ತಿಕ್ಕೊಂಡು ಎಷ್ಟು ದಿನ ಸುಮ್ಮನೆ ಇಲ್ಲೇ ಇರುತ್ತೆ ಆ ಮುದಿ ಅತ್ತೆ ಮಾವನೊಟ್ಟಿಗೆ. ಸುಮ್ಮನೆ ಸಿಟಿಗೆ ಹೋಗ್ಬಿಟ್ಬಾರ್ದು, ಆರಾಮಾಗಿ ಜಿಮ್ ಅಂತ ಲೈಫ್ ಲೀಡ್ ಮಾಡ್ಬೋದು. ಹೌದು, ಆದರೂ ನಮ್ಮನೆಯವರು ಜಾಸ್ತಿ ಓದಿಲ್ಲಲ್ಲೇ, ಸಿಟಿಲೆಲ್ಲ ದೊಡ್ಡ ಕೆಲಸ ಸಿಕ್ಕೋದು ಕಷ್ಟ. ಇನ್ನು ನಾನು ಅಲ್ಲಿ ಯಾವುದಾದ್ರೂ ಅಂಗನವಾಡಿ ಇದ್ದರೆ ಹೋಗ್ಬೇಕಷ್ಟೆ. ಹಾಗೆಲ್ಲ ಏನಿಲ್ಲ ಕಣೆ, ಅಲ್ಲಿಗೆ ಹೋದ್ರ ಮೇಲೆ ಎಲ್ಲ ನಿನಗೆ ಗೊತ್ತಾಗುತ್ತೆ. ಈಗ ನಾನು ನಿನ್ನೊಟ್ಟಿಗೆ ಓದಿದೆ, ನಾನು ಒಂದು ದೊಡ್ಡ ಹಾಸ್ಪಿಟ್ಲಲ್ಲಿ ರಿಸೆಪ್ಷನಿಸ್ಟಾಗಿ ಕೆಲಸ ಮಾಡ್ತಾಯಿದ್ದೀನಿ ಗೊತ್ತಾ. ಅಲ್ಲಿ ಎಷ್ಟೊಂದು ಸಂಬಳ ಕೊಡ್ತಾರೆ ನೋಡು. ಈ ಬಳೆ ಎಲ್ಲ ನಾನೇ ಮಾಡಿಸ್ಕೊಂಡಿದ್ದು ನನ್ನ ಸ್ವಂತ ಸಂಬಳದಲ್ಲಿ. ಅದೇ ನೀನು ಅಂಗನವಾಡಿಯಾಗಿ ಅಲ್ಲಿ ಟೀಚಿಂಗ್ ಮಾಡ್ಕೊಂಡಿದ್ರೆ ನಿನ್ನ ಜೀವನ ಪೂರ್ತಿ ದುಡ್ದಿರೋ ಸಂಬಳನೂ ನಿನಗೆ ಈ ಥರ ಬಳೆ ಮಾಡ್ಸೋಕ್ಕಾಗಲ್ಲ ಗೊತ್ತಾ. ನಾನು ಹೇಳೋದು ಕೇಳು, ಸುಮ್ಮನೆ ಇಲ್ಲಿ ಅವ್ರ ಮದುವೆ ಇವ್ರ ಮದುವೆ ಮೈದ್ನ ಅದು ಇದು ದನ ಕರು ಎಲ್ಲ ಬಿಟ್ಬಿಟ್ಟು ಬಾರೆ, ಆರಾಮಾಗಿರ್ಬೋದು. ಆಗಲ್ಲ ಕಣೆ, ಮನೆ ಬಾಡಿಗೆ ಅದು ಇದು ಅಂತಲೇ ಯೋಚನೆ ಮಾಡಬೇಕಲ್ಲ. ಅಯ್ಯೋ ಬೇಕಾದರೆ ನಮ್ಮ ಬಿಲ್ಡಿಂಗಲ್ಲೇ ಒಂದು ಮನೆ ಖಾಲಿ ಇದೆ, ಸಿಂಗಲ್ ಬೆಡ್ರೂಮ್ ನಾನೇ ಕೊಡಿಸ್ತೀನಿ. ನಿಮ್ಗಾದ್ರೆ ಎಷ್ಟು ಬೇಕೇ, 1 ಬೆಡ್ರೂಮ್ ಮನೆ ಸಾಕು. ಅಂದಂಗೆ ನಿಮ್ಮ ಅತ್ತೆ ಹೇಗೆ? ಹಾಂ ಅತ್ತೆ ಒಳ್ಳೆಯವ್ರ ಕಣೆ, ಆದರೆ ದುಡ್ಡು ಕಾಸು ಅಂತ ಬಂದಾಗ ಸ್ವಲ್ಪ ಖರ್ಚು ಮಾಡೋಕ್ಕೆ ಬಿಡಲ್ಲ. ಅಲ್ಲದೆ ನಮ್ಮ ಮಾವಂದೇ ಎಲ್ಲ ಕಾರ್ಬಾರು. ನಮ್ಮ ಮನೆಯವ್ರು ಏನು ಅವರೊಟ್ಟಿಗೆ ಏನು ದುಡಿತಾರೆ ಅಷ್ಟೇ. ಹಾಗಾಗಿ ನಮಗೆ ಸಪ್ರೇಟ್ ದುಡ್ಡು ಅಂತ ಏನು ಕೈಗೆ ಸಿಕ್ಕಲ್ಲ. ಅದು ಬಿಟ್ಟರೆ ನಮ್ಮ ಅತ್ತೆ ಒಳ್ಳೆಯವರೇ. ಎಲ್ಲ ಒಳ್ಳೆಯವರಾಗಿ ಇರ್ತಾರಮ್ಮ. ದುಡ್ಡಿನ ವಿಷಯ ಬಂದಾಗಲೇ ನಿಜವಾದ ಮುಖ ಹೆಂಗೆ ಅಂತ ಗೊತ್ತಾಗೋದು. ಅದೇನು ಒಳ್ಳೆತನ ಅಂತ ಹೇಳ್ತೀಯಲ್ಲ ನೀನು. ನಿಮ್ಮ ಕೈಗೆ ಏನು ನೀವು ದುಡ್ಡು ಸಿಕ್ಕಲ್ಲ ಅಂದಮೇಲೆ ಅದೇನೇ ಒಳ್ಳೆತನ. ಎಲ್ಲ ಆಯ ಮುಂದೆ ಅಧಿಕಾರ ಇರಬೇಕು. ನೀನು ನೋಡ್ರೆ ಗೊತ್ತಾಗುತ್ತೆ ಬಿಡು. ಆ ಕುತ್ತಿಗೆಗೆ ಅದು ಯಾವುದೋ ಆರ್ಟಿಫಿಷಿಯಲ್ ಸರ. ಹಾಂ ಸರ ಅನ್ನೋಕ್ಕೂ ಆವಾಗಲೇ ಕೇಳ್ಬೇಕು ಅನ್ಕೊಂಡೆ ಕಣೆ. ಮನೆಯವ್ರು ಮಾಡ್ಸೋಕಿರ್ದು ಕಣೆ ಬಂಗಾರದ್ದು. ಇದು ಮದುವೆಗೆ ಹಾಕೊಂಡಿರೋದಲ್ಲ ಮಾಂಗಲ್ಯ, ಅದನ್ನು ತೆಗೆದಿಟ್ಬಿಟ್ಟಿದ್ದೀನಿ ಓಲ್ಡ್ ಮಾಡಲ್ ಅಂತ. ಇದು 2 ತಲ ಇದೆ ನೋಡು. ಇನ್ನೂ ಉದ್ದದ್ದು ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಮತ್ತೆ ತುಂಬ ಉದ್ದ ಆಗಿಬಿಟ್ರೆ ಅದು ಬೇರೆ ಫ್ಯಾಷನ್ ಥರ ಚೆನ್ನಾಗಾಗಲ್ಲ ಅಂತ ಹೀಗೆ ಮಾಡಿಸ್ಕೊಂಡಿದ್ದೀನಿ. ಹೌದಾ, ಅದಿರಲಿ, ಲಾಸ್ಟ್ ಪಿಕ್ಚರ್ ಯಾವ್ದು ನೋಡಿದೆ? ಅಯ್ಯೋ ಪಿಕ್ಚರಾ? ಇಲ್ಲಪ್ಪ, ಪಿಕ್ಚರ್ ಕಾಲೇಜ್ ಟೈಮಲ್ಲೇ. ಅದೂ ಎಲ್ಲೇ ನಿನ್ಗೆ ಗೊತ್ತಲ್ಲ, ನಮ್ಮಪ್ಪ ದುಡ್ಡೇ ಕೊಡ್ತಿರ್ಲಿಲ್ಲ. ಯಾವತ್ತೋ ನೀನು ಕರ್ಕೊಂಡೋದಾಗ 1-2 ಪಿಕ್ಚರ್ ನೋಡಿರೋದು. ಆ ಸುದೀಪಂದು ಯಾವುದೋ ಪಿಕ್ಚರು, ಆಮೇಲೆ ರವಿಚಂದ್ರನ್ದು ಮಲ್ಲ ಅಂತ ಯಾವುದೋ ಪಿಕ್ಚರ್ ನೋಡಿದ್ವಲ್ಲ, ಅದ್ರ ಮೇಲೆ ಪಿಕ್ಚರೇ ನೋಡಿಲ್ಲ ಕಣೆ. ಅಯ್ಯೋ ಗೂಬೆ, ಪಿಕ್ಚರ್ ನೋಡಲ್ಲ ಅಂತ ಹೇಳ್ತೀಯಲ್ಲೇ. ನಾನು ವಾರ ಪಿಕ್ಚರ್ ನೋಡ್ತೀನಿ ಗೊತ್ತಾ, ನನ್ನ ಫ್ರೆಂಡ್ಸ್ ಒಟ್ಟಿಗೆಲ್ಲ ಹೋಗಿ. ಇವರು ಕೂಡ ಕರ್ಕೊಂಡು ಹೋಗ್ತಾರೆ ಒಂದೊಂದ್ಸಲ. ನೀನು ಈ ಥರದ್ದೆಲ್ಲ ಲೈಫ್ ನಿಂದು ಆಗುತ್ತೆ ಕಣೆ. ಎಲ್ಲ ಬಿಟ್ಟು ಇಲ್ಲಿ ಇದೆಯಲ್ಲ, ಫಸ್ಟ್ ಇವಾಗ ಮನೆಗೆ ಹೋಗಿ ನಿನ್ನ ಗಂಡನೊಟ್ಟಿಗೆ ಜಗಳ ಮಾಡು. ಅವರು ಕೇಳಲಿಲ್ಲ ಅಂತ ಇಟ್ಕೋ, ಊಟ ತಿಂಡಿ ಎಲ್ಲ ಬಿಟ್ಬಿಡು. ಹಾಗೆಲ್ಲ ಮಾಡಿದ್ರೆ ನಮ್ಮ ಮನೇಲಿ ಆಗಲ್ಲ ಕಣೆ. ಮನೆ ತುಂಬಿರೋ ಮನೆ ಅಲ್ವಾ, ಎಲ್ಲ ನೋಡಿ ನಗಾಡ್ತಾರೆ. ಆ ಥರ ಎಲ್ಲ ಇರೋಕ್ಕಾಗಲ್ಲಮ್ಮ. ಯಾಕಾಗಲ್ಲ, ಎಲ್ಲ ಆಗುತ್ತೆ, ಟ್ರೈ ಮಾಡು. ಮಲಗ್ದಲ್ಲಿಂದ ಹೇಳಲೇಬೇಡ. ಆಮೇಲೆ ನೀನು ಬಿಟ್ಟಿರೋದು ನೋಡಿಬಿಟ್ಟು ಅವ್ರುಗಳಿಗೂ ಹೆದರ್ಕೊಬಿಡ್ತಾರೆ, ಒಪ್ಕೋತಾರೆ. ಫಸ್ಟು ನಿನ್ನ ಗಂಡನ್ನ ತರಟೆಗೆ ತಗೋ. ಆದರೆ ಅವೆಲ್ಲ ಸಾಧ್ಯ ಅಂತೀಯೇ? ನಮ್ಮ ಅತ್ತೆ ಮಾವನ ಬಿಟ್ಟು ನಾವು ಬೇರೆ ಇರೋಕ್ಕಾಗತ್ತಾ ನಮ್ಮ ಹತ್ರ? ನಾನು ಈ ಥರದ್ದೇ ಐಡಿಯಾಸ್ ಕೊಟ್ಟು ಎಷ್ಟು ಜನರ ಮನೇನ ಅಂದರೆ ಅಷ್ಟು ಉದ್ಧಾರ ಮಾಡಿದ್ದೀನಿ ಗೊತ್ತಾ. ನೀನು ನಾನು ಹೇಳ್ದಂಗೆ ಕೇಳಿ, ಇವಾಗ ಹೋಗ್ಬಿಟ್ಟು ಗಂಡನೊಟ್ಟಿಗೆ ಜಗಳ ಮಾಡು. ಆಮೇಲೆ ಉಳಿದಿರೋದು ಏನಂತ ನನಗೆ ಫೋನ್ ಮಾಡು, ನಾನೆಲ್ಲ ನಿನಗೆ ಹೇಳ್ತೀನಿ ಆಯಿತಾ. ತುಂಬ ಥ್ಯಾಂಕ್ಸ್ ಕಣೆ. ಹಾಗಾದರೆ ನಾನು ಬರ್ತೀನಿ, ನಾನು ನಿಂಗೆ ಮತ್ತೆ ಸಿಗ್ತೀನಿ ಆಯಿತಾ. ಆಯಿತು ಕಣೆ, ಆಲ್ ದ ಬೆಸ್ಟ್. ಬರ್ತೀನಿ ಕಣೆ. ಹಾಗಾದರೆ ನೀನು ಹೊರಡ್ತೀಯಾ ಇವಾಗ? ಇಲ್ಲ ಕಣೆ, ನನಗೆ ವಾರ್ಡನ್ ಸ್ವಲ್ಪ ಏನೋ ಮಾತಾಡ್ಬೇಕಂದಿದ್ದಾರೆ, ಮಾತಾಡ್ಕೊಂಡು ಹೊರಡ್ತೀನಿ. ನೀನು ಹೋಗಿರು, ಮತ್ತೆ ಸಿಕ್ಕೋಣ. ಇನ್ನೂ ನಾನು 2 ವೀಕ್ಸ್ ಇಲ್ಲೇ ಇರ್ತೀನಿ ಆಯಿತಾ.
ಬಾಯ್ ಬಾಯ್ ಬಾಯ್. ಅಂತೂ ನಾನು ಬಂದಿದ್ದ ಕೆಲಸ ಮುಗೀತಪ್ಪ. ನಿಮ್ಗಳಿಗೂ ಯಾರಿಗಾದ್ರೂ ಈ ಥರದ್ದು ಒಳ್ಳೊಳ್ಳೆ ಐಡಿಯಾಸ್ ಬೇಕಾದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಆಯಿತಾ. ನಂಬರು ಕೆಳಗಡೆ ಕೊಟ್ಟಿರಲ್ಲ. ಓಕೆ ತಗೊಳ್ಳಿ. 944032 ಟುಸ್ಪುಸ್. ಆಯಿತು, ನಾನೀಗ ಹೋಗಬೇಕು. ವಾರ್ಡನ್ಗೆ ಸ್ವಲ್ಪ ಇದೇ ಥರದ್ದೆಲ್ಲ ಮಾತಾಡೋದಿದೆಯಂತೆ, ಹಾಗಾಗಿ ಕರೆದಿದ್ರು. ಹಾಗಾಗಿ ನಾನು ಹೋಗ್ತಾ ಇದ್ದೀನಿ ಆಯಿತಾ. ನಿಮಗೆಲ್ಲರಿಗೂ ವೀಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಬೇಕು. ಆಮೇಲೆ ನಾನು ಹೇಗೆ ಸೂಪರ್ ಅಲ್ವಾ ಕಮೆಂಟಲ್ಲಿ ಹೇಳಲೇಬೇಕು ಆಯಿತಾ. ಆಮೇಲೆ ಹೊಸದಾಗಿ ನೋಡ್ತಿರೋರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಶ್ಯಾಮಲ ಅವರಿಗೆ ಸಪೋರ್ಟ್ ಮಾಡಿಯಪ್ಪ ಎಲ್ಲರೂ, ಪ್ಲೀಸ್.